ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗಿದ್ದ ಮಹಿಳೆಯೋರ್ವಳ ನೃತ್ಯದ ಕುರಿತಾಗಿ ನೆಟ್ಟಿಗರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಕಾರ್ಯಕ್ರಮದಲ್ಲಿ ನರ್ತನ ಮಾಡಿದ ಮಹಿಳೆ ಕದ್ರಿ ದೇವಸ್ಥಾನಕ್ಕೆ ಬಂದು ಕ್ಷಮಾಪಣೆಯನ್ನ ಕೇಳಿದ್ದಾರೆ. ಮಂಗಳೂರು ಎಆರ್ಡಿಯಲ್ಲಿ ನಡೆದಿದ್ದ ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲಿ ನೃತ್ಯ ದೈವ ನರ್ತನ ಮಾಡಿದ ಕವಿತಾ ಎಂಬ ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಆ ನೃತ್ಯ ವೈರಲ್ ಆಗಿತ್ತು. ಮಹಿಳೆ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕವಿತಾ ಅವರು ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ. ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಕ್ಷಮೆಯಾಚನೆ ಮಾಡಿದ್ದಾರೆ. ದೈವಾರಾಧಕರ ಸಮ್ಮುಖದಲ್ಲಿ ಬಂದು ದೇವರ ಮುಂದೆ ಕ್ಷಮೆಯಾಚನೆ ಮಾಡಿದ್ದಾರೆ. ಸಮಾಜದ ಹಿತಕಾರಕ್ಕೆ ಕೆಲಸ ಮಾಡುವುದಂತಿದೆ. ನಾನು ಹೇಳ್ತೇನೆ, ತುಳುನಾಡಿನ ಎಲ್ಲರೂ ನಿಮ್ಮೊಂದಿಗಿದ್ದಾರೆ. ಏನ್ ಹೇಳ್ತೀರಿ? ಎಲ್ಲರೂ ನಿಮ್ಮೊಂದಿಗಿದ್ದಾರೆ. ಒಳ್ಳೆ ಕೆಲಸ ಮಾಡಿ. ನಾವು ತುಳುನಾಡಿಗೆ, ತುಳು ಭಾಷೆಗೆ, ತುಳು ಸಂಸ್ಕೃತಿಗೆ ಅದಕ್ಕೊಂದು ನಾನಂದರೆ ಎಲ್ಲ ಇದು ಡ್ಯಾನ್ಸ್ ಇದು ಅಂದಿನಿಂದ ಸಹ ನಾನು ಮಾಡೋದು. ಹಾಗೆ ಅದು ಮಾಡುವಾಗ ನನ್ನನ್ನು ಕರಿಬೇಕಿದೆಲ್ಲರೂ ಹೇಳಿದರು, ನನಗೆ ನಿಮ್ಮ ಡ್ಯಾನ್ಸ್ ಎಷ್ಟು ವರ್ಷ ಆಯಿತು ನೋಡೋದು. ನಾನು ನಿಜವಾಗಿ ನನಗೆ ಅಲ್ಲಿ ಅದು ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾವಾಗ ಸಣ್ಣದಿಂದ ಸಹ ಮಾಡ್ತಾಯಿದ್ದೆ. ಪದ್ಯಕ್ಕೆ ಅಂತಲ್ಲ, ನನ್ನದು ಡ್ಯಾನ್ಸ್ ಇದೆ ಎಲ್ಲ ಎತ್ತೆ ಪೂಜೆ, ನಮ್ಮದು ಮೂಲದಿಂದ ಸಹ ಇದ್ದ ಪೂಜೆ, ಮತ್ತು ಮನೆಯಲ್ಲೇ ಮಾಡ್ತಾಯಿದ್ದೆ. ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು. ಯಾಕೆಂದರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು. ಮಗು ಮಾಡ್ತಾ ಇದ್ರೆ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸ್ಬೋದು. ಯುವಕರು ಮಾಡಿದರೆ ಏನು ಅರಿವಿಲ್ಲದೆ ಮಾಡಿದರೆ ಒಂದು ಬೈದು ಬುದ್ಧಿ ಹೇಳ್ಬೋದು. ಇದು ಹಿರಿಯರಲ್ಲ, ಹಾಡುವವರು ಹಿರಿಯರು, ನೃತ್ಯ ಮಾಡಿದವರು ಹಿರಿಯರು, ಆದರೆ ಎಲ್ಲರೂ ಹಿರಿಯರಾದ್ದರಿಂದ ಅದನ್ನು ನಾವು